ಬಿಸಿ ರೋಡು ಪುಂಜಾಲಕಟ್ಟೆ ಹೆದ್ದಾರಿ ಅಭಿವೃದ್ಧಿಗಾಗಿ ನಮ್ಮ ಭೂಮಿ ಪಡೆದು ಪರಿಹಾರ ನೀಡಿಲ್ಲವೆಂದು ಆರೋಪಿಸಿ ಸಂತ್ರಸ್ತರು ಹೆದ್ದಾರಿಯ ಕಾಮಗಾರಿ ನಡೆಯುತ್ತಿದ್ದ ತಮ್ಮ ಭೂಮಿಗೆ ಬೇಲಿ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ಬಂಟ್ವಾಳದ ನಾವೂರು ಗ್ರಾಮದ ಹಳೆಗೇಟು ಎಂಬಲ್ಲಿ ನಡೆದಿದೆ. ಹೆದ್ದಾರಿ ಅಭಿವೃದ್ಧಿಗಾಗಿ ಭೂಮಿ ನೀಡಿದ್ದ ಗ್ರಾಮಸ್ಥರಿಗೆ ಇಲಾಖೆ ಯಾವುದೇ ಪರಿಹಾರ ನೀಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಭೂಮಿ ಕಳೆದುಕೊಂಡ ಸಂತ್ರಸ್ತರು ಬಂಟ್ವಾಳದ ನಾವೂರು ಗ್ರಾಮದ ಹಳೆಗೇಟಿನಲ್ಲಿ ಜಮಾಯಿಸಿ ಪ್ರತಿಭಟನೆ ನಡೆಸಿದ್ರು. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣಕುಮಾರ್ ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿದ್ದಾರೆ. ನಮಗೆ ಪರಿಹಾರ ಮೊತ್ತದ ಪತ್ರ ಮಾತ್ರ ಬಂದಿದ್ದು ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 1 ತಿಂಗಳ ಒಳಗೆ ಸ್ಥಳಕ್ಕೆ ಭೂಸ್ವಾಧೀನ ಅಧಿಕಾರಿಗಳನ್ನು ಕರೆಸಿ ಪರಿಹಾರದ ವ್ಯವಸ್ಥೆ ಕಲ್ಪಿಸುವಂತೆ ಸಂತ್ರಸ್ತ ಕೃಷಿಕರು ಆಗ್ರಹಿಸಿದ್ರು. ನಮಗೆ ಇದರ ನಾವು ಡಿಸೆಂಬರ್ ಅಲ್ಲಿ 30 ದಿವಸದೊಳಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಡಿಸೆಂಬರ್ 18ಗೆ ನಮಗೆ ನೋಟಿಫಿಕೇಶನ್ ಮಾಡಿದೆ, ಇದು ಹಣದ ವರ್ಡ್ ಕಾಪಿ ಕೊಟ್ಟಿದ್ದಾರೆ. 30 ದಿವಸದೊಳಗೆ ನೀವು ಹಣ ಮನೆಗೆ ಇದಕ್ಕೆ ಕಳಿಸುತ್ತೇವೆ, ಡಾಕ್ಯುಮೆಂಟ್ಸ್ ಕಳಿಸಿದ ನಂತರ ಇಲ್ಲದಿದ್ದರೆ ನಿಮ್ಮ ಹಣವನ್ನು ಡಿಪಾಸಿಟ್. ಕೇವಲ ವ್ಯವಸ್ಥೆ ವಿರುದ್ಧ. ಏಕೆಂತ ಹೇಳಿದರೆ ಏನವರು ಇದು ಮಾಡಿ ಪ್ರಕ್ರಿಯೆ ಏನಿದೆ, ಭೂಸ್ವಾಧೀನ ಪ್ರಕ್ರಿಯೆ ಏನೆಲ್ಲ ಮಾಡ್ತಾ ಇದ್ದಾರೆ ನೋಡಿ, ಅದನ್ನು ಕರೆಕ್ಟಾಗಿ ಮಾಡಿಲ್ಲ ಅವರು. ಎಲ್ಲ ಪ್ರೈವೇಟ್ ಸರ್ವೇಯರು ಅದು ಇದು ಮಾಡಿ ಎಲ್ಲ ಮಾಡಿಸಿಬಿಟ್ಟಿದ್ದಾರೆ. ಆದರೆ ನಾವು ರಸ್ತೆ ಅಭಿವೃದ್ಧಿ ಊರಿಗೆ ಒಳ್ಳೆಯಾಗಬೇಕು ಉದ್ದೇಶದಿಂದ ನಾವು ಸ್ವಪ್ರೇರಣೆಯಿಂದ ಬಿಟ್ಟುಕೊಟ್ಟಿದ್ದೇವೆ, ಜಾಗವನ್ನು ಬಿಟ್ಟುಕೊಟ್ಟಿದ್ದೇವೆ.